ಶಕ್ತಿ ಯೋಜನೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಮೊದಲು ಜಾರಿಗೊಂಡ ಕೆಎಸ್ಆರ್ಟಿಸಿ ಸಾಮಾನ್ಯ ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಯೋಜನೆ. ಸಿಎಂ ಸಿದ್ದರಾಮಯ್ಯ ಅವರು ಶಕ್ತಿ ಯೋಜನೆಗೆ ಚಾಲನೆ ನೀಡಿ 1 ತಿಂಗಳು ಪೂರೈಸಿದೆ. ರಾಜ್ಯಾದ್ಯಂತ ಮಹಿಳೆಯರಿಂದ ಯೋಜನೆಗೆ ಉತ್ತಮ ಸ್ಪಂದನೆ ದೊರೆತಿದ್ದು, ಕೆಎಸ್ಆರ್ಟಿಸಿಯ ಪುತ್ತೂರು ವಿಭಾಗದಲ್ಲೂ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. 1 ತಿಂಗಳ ಅವಧಿಯಲ್ಲಿ ಕೆಎಸ್ಆರ್ಟಿಸಿ ಪುತ್ತೂರು ವಿಭಾಗದ ವ್ಯಾಪ್ತಿಯಲ್ಲಿ ಒಟ್ಟು 25.55 ಲಕ್ಷ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. ಈ ಮೂಲಕ ಕೆಎಸ್ಆರ್ಟಿಸಿಯ ಆದಾಯ ಹೆಚ್ಚಿದೆ. ಶಕ್ತಿ ಯೋಜನೆಗೆ ಅಧಿಕೃತ ಚಾಲನೆ ದೊರೆತ ಜೂನ್ 11ರಿಂದ ಜುಲೈ 11ರವರೆಗಿನ 1 ತಿಂಗಳ ಅವಧಿಯ ಅಂಕಿಅಂಶವನ್ನು ಪರಿಗಣಿಸಿದರೆ ಕೆಎಸ್ಆರ್ಟಿಸಿ ಪುತ್ತೂರು ವಿಭಾಗದ ವ್ಯಾಪ್ತಿಯ 5 ಘಟಕಗಳ ವ್ಯಾಪ್ತಿಯಲ್ಲಿ 25.55 ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಪುತ್ತೂರು ಘಟಕದಲ್ಲಿ 7.17 ಲಕ್ಷ, ಧರ್ಮಸ್ಥಳ ಘಟಕದಲ್ಲಿ 5.68 ಲಕ್ಷ, ಮಡಿಕೇರಿ ಘಟಕದಲ್ಲಿ 4.12 ಲಕ್ಷ, ಬಿಸಿ ರೋಡ್ ಘಟಕದಲ್ಲಿ 5.17 ಲಕ್ಷ ಹಾಗೂ ಸುಳ್ಯ ಘಟಕದಲ್ಲಿ 3.41 ಲಕ್ಷ ಮಂದಿ ಮಹಿಳೆಯರು ಫ್ರೀ ಪ್ರಯಾಣ ಮಾಡಿ ಯೋಜನೆಯ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಮಹಿಳೆಯರ ಫ್ರೀ ರೈಡ್ ಕೆಎಸ್ಆರ್ಟಿಸಿಗೆ ಶಕ್ತಿ ತುಂಬುತ್ತಾ ಇದೆ. ಮಹಿಳೆಯರ ಉಚಿತ ಪ್ರಯಾಣದಿಂದ ಪುತ್ತೂರು ವಿಭಾಗದ 5 ಘಟಕಗಳ ವ್ಯಾಪ್ತಿಯಲ್ಲಿ ಟಿಕೆಟ್ನ ಒಟ್ಟು ಮೊತ್ತ 8,61,15,000 ರೂಪಾಯಿ ಆಗಿದೆ. ಪುತ್ತೂರು ಘಟಕದಲ್ಲಿ 1.72 ಕೋಟಿ, ಧರ್ಮಸ್ಥಳ ಘಟಕದಲ್ಲಿ 2.84 ಕೋಟಿ ರೂಪಾಯಿ, ಮಡಿಕೇರಿ ಘಟಕದಲ್ಲಿ 1.57 ಕೋಟಿ ರೂಪಾಯಿ, ಬಿಸಿ ರೋಡ್ ಘಟಕದಲ್ಲಿ 1.44 ಕೋಟಿ ಹಾಗೂ ಸುಳ್ಯ ಘಟಕದಲ್ಲಿ 1.2 ಕೋಟಿ ರೂಪಾಯಿಗಳಷ್ಟು ಟಿಕೆಟ್ ಮೊತ್ತ ಆಗಿದೆ. ಕೆಎಸ್ಆರ್ಟಿಸಿ ಪುತ್ತೂರು ವಿಭಾಗದ ಅಂಕಿಅಂಶಗಳನ್ನೇ ಪರಿಗಣಿಸಿದರೆ ಶಕ್ತಿ ಯೋಜನೆಯ ಜಾರಿಗೆ ಮುನ್ನ ಪ್ರತಿದಿನ ಸರಾಸರಿಯಾಗಿ ಮಹಿಳೆಯರು, ಪುರುಷರು ಸೇರಿದಂತೆ 1.62 ಲಕ್ಷ ಮಂದಿ ಪ್ರಯಾಣಿಕರು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣಿಸ್ತಾ ಇದ್ರು. ಈಗ ಶಕ್ತಿ ಯೋಜನೆ ಜಾರಿಯ ಬಳಿಕ ಪ್ರಯಾಣಿಕರ ಸಂಖ್ಯೆಯಲ್ಲಿ ಏರಿಕೆಯಾಗಿದ್ದು, ಪ್ರತಿದಿನ ಸರಾಸರಿ 1.92 ಲಕ್ಷ ಮಂದಿ ಪ್ರಯಾಣಿಸುತ್ತಿದ್ದಾರೆ. ವಾರಾಂತ್ಯದಲ್ಲಿ ಪ್ರಯಾಣಿಕರ ಸಂಖ್ಯೆ 2 ಲಕ್ಷವನ್ನು ದಾಟಿದೆ. ಅಂದರೆ ಯೋಜನೆಯ ಜಾರಿಯ ಬಳಿಕ ಪ್ರತಿದಿನ ಸರಿಸುಮಾರು 30,000ದಷ್ಟು ಪ್ರಯಾಣಿಕರ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಪುತ್ತೂರು ವಿಭಾಗದಲ್ಲಿ ಕರ್ನಾಟಕ ಸರ್ಕಾರದ ಒಂದು ಘನ ಯೋಜನೆ ಶಕ್ತಿ ಯೋಜನೆಯನ್ನು ನಾವು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದೇವೆ. ಪ್ರಯಾಣಿಕರಿಗೆ ಇದರಿಂದ ಸಾಕಷ್ಟು ಅನುಕೂಲಕರವಾಗಿದೆ. 1 ತಿಂಗಳಲ್ಲಿ ಈಗಾಗಲೇ 1 ತಿಂಗಳು ಮುಗಿದಿರುತ್ತದೆ. 1 ತಿಂಗಳಲ್ಲಿ ಸುಮಾರು 25,55,000 ಮಹಿಳಾ ಪ್ರಯಾಣಿಕರು ಈ ಶಕ್ತಿ ಯೋಜನೆಯ ಬೆನಿಫಿಟನ್ನು ಪಡ್ಕೊಂಡಿದ್ದಾರೆ. ಇದರಿಂದ ನಮಗೆ ಸುಮಾರು 8,61,15,000 ಟಿಕೆಟ್ ಮೊತ್ತವಾಗಿರುತ್ತದೆ. ಶಕ್ತಿ ಯೋಜನೆ ಅನುಷ್ಠಾನಗೊಳಿಸುವ ಮೊದಲು ಪುತ್ತೂರು ವಿಭಾಗದಲ್ಲಿ ಸರಾಸರಿ 1,62,000 ಜನ ಪ್ರಯಾಣಿಸ್ತಿದ್ದರು. ಶಕ್ತಿ ಯೋಜನೆ ಅನುಷ್ಠಾನಗೊಂಡ ನಂತರ ಸುಮಾರು 1,92,000 ಅಂದರೆ ಸುಮಾರು ಪ್ರತಿದಿನ 30,000 ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗಿದೆ. ಕೆಲವೊಂದು ದಿನಗಳಲ್ಲಿ ಸುಮಾರು 2 ಲಕ್ಷಕ್ಕಿಂತಲೂ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದು, ಈ ಪೈಕಿ 1 ಲಕ್ಷ ಮಹಿಳಾ ಪ್ರಯಾಣಿಕರೇ ಆಗಿರುತ್ತಾರೆ. ವಾರಾಂತ್ಯ ದಿನಗಳಲ್ಲಿ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯದಲ್ಲಿ ಇದನ್ನು ಮಹಿಳಾ ಪ್ರಯಾಣಿಕರು ಈ ಶಕ್ತಿ ಯೋಜನೆಯ ಬೆನಿಫಿಟನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸ್ಕೊಂಡಿರ್ತಾರೆ. ಸಾಕಷ್ಟು ಅಲ್ಲಿ ರಶ್ಗಳು ಆಗಿರ್ತದೆ. ಆದರೂ ನಾವು ಸಮರ್ಪಕವಾಗಿ ಸಾರಿಗೆ ಸೇವೆಯನ್ನು ನೀಡಿ ಯಾವುದೇ ತೊಂದರೆಯಾಗದಂತೆ ನೋಡಿಕೊಂಡಿದ್ದೇವೆ. ಈ ಮೊದಲು ಸುಬ್ರಹ್ಮಣ್ಯದಿಂದ ರೈಲಲ್ಲಿ ಪ್ರಯಾಣ ಮಾಡಿಸ್ತಾ ಇದ್ದು, ಈಗ ಶಕ್ತಿ ಯೋಜನೆ ಬಂದಾಗಿಂದ ಹೆಚ್ಚು ಜನರು ನಮ್ಮ ಬಸ್ಸಲ್ಲೇ ಅವಲಂಬಿತರಾಗಿದ್ದಾರೆ. ವಾರಾಂತ್ಯ ದಿನಗಳಲ್ಲಿ ನಾವು ಹೆಚ್ಚುವರಿ ಸುಮಾರು ಕೆಲವೊಮ್ಮೆ ಬೆಂಗಳೂರಿಗೆ 20ಕ್ಕೆ ಮೇಲ್ಪಟ್ಟು ಹೆಚ್ಚುವರಿ ಸಾರಿಗೆಯನ್ನು ಸಹ ನೀಡಿದ್ದೇವೆ. ಬಿಟ್ವೀನ್ ಧರ್ಮಸ್ಥಳ ಆ್ಯಂಡ್ ಸುಬ್ರಹ್ಮಣ್ಯನೂ ಸಹ ಹಾಗೆ ವಾರಾಂತ್ಯ ದಿನಗಳಲ್ಲಿ ನಾವು ಶಾಲಾ ಮಕ್ಕಳಿಗೆ ಯಾವುದೇ ಟ್ರಿಪ್ಗಳು ಇಲ್ಲದಿರುವುದರಿಂದ ಆ ಟ್ರಿಪ್ಗಳನ್ನು ರದ್ದು ಮಾಡಿಕೊಂಡು ವಿಶೇಷವಾಗಿ ಈ ಶಕ್ತಿ ಯೋಜನೆಯ ಪ್ರಯಾಣಿಕರಿಗೋಸ್ಕರನೇ ವಿಶೇಷ ಟ್ರಿಪ್ಗಳನ್ನು ಸಹ ಕಾರ್ಯಾಚರಣೆ ಮಾಡಿ ಪುತ್ತೂರು ವಿಭಾಗದ ವತಿಯಿಂದ ಯಾವುದೇ ತೊಂದರೆಯಾಗದ ಹಾಗೆ ನೋಡ್ಕೊಂಡಿದ್ದೀವಿ. ಆದಾಗ್ಯೂ ಬೆಳಗ್ಗೆ ಮತ್ತು ಸಂಜೆ ಪೀಕ್ ಅವರ್ಸಲ್ಲಿ ಸ್ವಲ್ಪ ಮಟ್ಟಿನ ರಶ್ ಇರುವುದರಿಂದ ಶಾಲಾ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅದನ್ನು ಸಹ ಮುಂದಿನ ದಿನಗಳಲ್ಲಿ ಸರಿಪಡಿಸುವಂಥ ಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಜನರಿಂದ ನಾನು ಯಾವಾಗಲೂ ಕೇಳ್ಕೊಳ್ಳೋದೇ ಸ್ವಲ್ಪ ಪೀಕ್ ಅವರ್ಸಲ್ಲಿ ಅವಾಯ್ಡ್ ಮಾಡಿ, ಮತ್ತು ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೂ ಹಾಗೆ ವಾರಾಂತ್ಯದಲ್ಲಿ ಅವಾಯ್ಡ್ ಮಾಡಿ ಬೇರೆ ದಿನಗಳಲ್ಲಿ ಬರಬೇಕು. ಜನರು ಪೀಕ್ ಅವರ್ಸ್ ಬಿಟ್ಟು ಸ್ವಲ್ಪ ಉಳಿದ ಟೈಮಲ್ಲಿ ಪ್ರಯಾಣ ಮಾಡಿದರೆ ಎಲ್ರಿಗೂ ಇದು ಹೆಚ್ಚು ಪರಿಣಾಮಕಾರಿಯಾಗಿ ತಲುಪ್ತದೆ.
ಯೋಜನೆ ಜಾರಿಯಾದ 3 ವಾರಗಳ ವಾರಾಂತ್ಯದಲ್ಲಿ ಜಿಲ್ಲೆಯ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಾದ ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಧರ್ಮಸ್ಥಳಗಳಿಗೆ ಆಗಮಿಸುವ ಮಹಿಳಾ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ. ಹೀಗಾಗಿ ಸುಬ್ರಹ್ಮಣ್ಯದಲ್ಲಿ 25 ಹೆಚ್ಚುವರಿ ಬಸ್ಗಳನ್ನು ಬಳಸಿಕೊಳ್ಳಲಾಗಿದೆ. ಧರ್ಮಸ್ಥಳ ಸುಬ್ರಹ್ಮಣ್ಯ ಮಧ್ಯೆ ದಿನವೊಂದಕ್ಕೆ 3 ಹೆಚ್ಚುವರಿ ಟ್ರಿಪ್ಗಳನ್ನು ಬಳಸಲಾಗಿದೆ. ಉಚಿತ ಬಸ್ ಯೋಜನೆಯ ಬಳಿಕ ಮಹಿಳೆಯರು ರೈಲಿನಲ್ಲಿ ಪ್ರಯಾಣಿಸುವ ಬದಲು ಬಸ್ನಲ್ಲಿ ಉಚಿತವಾಗಿ ಪ್ರಯಾಣಿಸ್ತಾ ಇದ್ದು, ಸುಬ್ರಹ್ಮಣ್ಯದಲ್ಲಿ ಬಸ್ನ ಬೇಡಿಕೆ ಅಧಿಕವಾಗಿದೆ. ಜೊತೆಗೆ ಬೆಳಗ್ಗೆ ಮತ್ತು ಸಂಜೆಯ ಅವಧಿಯಲ್ಲಿ ಬಸ್ಗಳು ಫುಲ್ ರಶ್ ಆಗಿರುತ್ತವೆ. ಹೀಗಾಗಿ ಬೆಳಗ್ಗೆ ಮತ್ತು ಸಂಜೆ ವೇಳೆಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆಯಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರಯಾಣಿಕರ ಸಹಕಾರ ಅಗತ್ಯ ಅನ್ನೋದು ಅಧಿಕಾರಿಗಳ ಮನವಿ. ಯತೀಶ್ ಉಪ್ಪಳಿಗೆ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಅಲಂಕಾರವಾಗಿಸಲು ನೂತನ ಡಿಸೈನ್ಗಳುಳ್ಳ ಫರ್ನಿಚರ್ಗಳು ಈಗ ಫ್ಯಾಕ್ಟರಿ ಬೆಲೆಯಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ಪ್ರವರ್ತನೆ ಆರಂಭಗೊಂಡಿದೆ. ವಾರ್ಡ್ರೋಬ್ಗಳು, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟ್ಗಳು, ಕಿಚನ್ ಡೈನಿಂಗ್ ಸೆಟ್ಗಳು, ಸ್ಟಡಿ ಟೇಬಲ್ ಗಳಂತಹ ಮುಂತಾದ ಎಲ್ಲ ರೀತಿಯ ಫರ್ನಿಚರ್ ಈಗ ಫ್ಯಾಕ್ಟರಿ ಬೆಲೆಗೆ. ಕನಸಲು ಇಲ್ಲದಂತಹ ಈ ರಿಯಾಯಿತಿ ಬೆಲೆ ಪ್ರಯೋಜನ ಪಡಿಸಿಕೊಳ್ಳಲು ಸಂದರ್ಶಿಸಿ ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಾಹಿಮ್ಸ್ ಕಾಂಪ್ಲೆಕ್ಸ್, ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.